ನಮಸ್ಕಾರ ಸ್ನೇಹಿತರೆ, ದಿ ಕಾಶ್ಮೀರ ಫೈಲ್ಸ್ ಸದ್ಯ ಈ ಸಿನಿಮಾ ಭಾರಿ ಸದ್ದು ಮಾಡ್ತಿದೆ. ಸರಿಸುಮಾರು 170 ನಿಮಿಷಗಳ ಕಾಲ ಪರದೆಯ ಮೇಲೆ ಓಡುವಂತಹ ಕಾಶ್ಮೀರ ಫೈಲ್ಸ್ ಸಿನಿಮಾ ಪ್ರತಿ ಕ್ಷಣವೂ ವೀಕ್ಷಕರನ್ನ ಸೀಟಿನ ಅಂಚಿನಲ್ಲಿ ಕೂರುವಂತೆ ಮಾಡಿಬಿಡತ್ತೆ. ವಿವೇಕ್ ರಂಜನ್ ಅಗ್ನಿಹೋತ್ರಿ ಅವರು ನಿರ್ದೇಶಿಸಿದಂತಹ ಈ ಸಿನಿಮಾದಲ್ಲಿ ಬರುವಂತಹ ಒಂದೊಂದು ಪಾತ್ರಗಳು ಕೂಡ ಒಂದೊಂದು ಕಥೆಯನ್ನ ಹೇಳ್ತವೆ. 4 ಗೋಡೆಗಳ ಮಧ್ಯೆ ನೋಡಿದಂತಹ ಸಿನಿಮಾ ಹೊರಗೆ ಬಂದ ಮೇಲೂ ಕಾಡುತ್ತೆ. ಅಷ್ಟರ ಮಟ್ಟಿಗೆ ಸಿನಿಮಾ ಎಲ್ಲರನ್ನ ಕೂಡ ಆವರಿಸಿಕೊಳ್ಳತ್ತೆ. ಹಾಗಿದ್ರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ತಪ್ಪದೇ ಒತ್ತಿ. ಪ್ರಿಯ ವೀಕ್ಷಕರೇ, ದಿ ಕಾಶ್ಮೀರ ಫೈಲ್ಸ್ ಸಿನಿಮಾ ಮಾನವ ಕ್ರೌರ್ಯದ ಪರಮಾವಧಿ, ಭೀಭತ್ಸ ಹಾಗೂ ಅಸಹ್ಯವನ್ನ ಬಿಚ್ಚಿಟ್ಟಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಸಿನಿಮಾ ನೋಡಿದಂತಹ ಎಲ್ಲರನ್ನ ಕಾಡುವಂತಹ ಪ್ರಶ್ನೆ, ಇದು ಸತ್ಯನಾ? ನಮ್ಗ್ಯಾಕೆ ಗೊತ್ತೇ ಆಗ್ಲಿಲ್ಲ ಅಂತ. ಹೌದು, ಅಚ್ಚರಿಯಾದ್ರೂ ಇದು ಕಟು ಸತ್ಯ. ಅಷ್ಟಕ್ಕೂ ಇದೆಲ್ಲ ನಡೆದಿರೋದು ದೂರದ ಆಫ್ರಿಕಾದಲ್ಲಿಯೂ ಅಲ್ಲ, ಅಫ್ಘಾನಿಸ್ತಾನದಲ್ಲೂ ಅಲ್ಲ. ನಡೆದಿರೋದು ನಮ್ಮ ದೇಶದ ಮುಕುಟಪ್ರಾಯವಾಗಿರುವ ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 32 ವರ್ಷಗಳ ಹಿಂದೆ ನಡೆದಿತ್ತು ಎನ್ನಲಾದಂತಹ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಲಕ್ಷ ಕಾಶ್ಮೀರಿ ಪಂಡಿತರಿಗೆ ತಾವು ನಿಂತಿದ್ದಂತಹ ನೆಲ ನಡುಗುವಂತೆ ಮಾಡಿದಂತಹ ಕಹಿ ಘಟನೆ. ಅಂದಿನ ಘನಘೋರ ಪರಿಸ್ಥಿತಿಯನ್ನ ಮನಮುಟ್ಟುವಂತೆ ಇಲ್ಲಿ ತೋರಿಸಲಾಗಿದೆ. ಉಗ್ರರಿಂದ ಬಚಾವಾಗಲು ಅಕ್ಕಿ ಡಬ್ಬದಲ್ಲಿ ಅವಿತುಕೊಂಡಿದ್ದಂತಹ ಗಂಡನನ್ನ ಕೊಂದ ಜಿಹಾದಿಯೊಬ್ಬ ಆ ಗಂಡನ ರಕ್ತದಲ್ಲಿ ಬೆರೆತು ಹೋಗಿರುವಂತಹ ಕೆಂಪು ಅಕ್ಕಿಯನ್ನೇ ಅವನ ಹೆಂಡತಿಗೆ ಬಲವಂತವಾಗಿ ತಿನ್ನಿಸುವುದು. ಪಾಠ ಕಲಿಸಿದಂತಹ ಸ್ವಂತ ಗುರುವಿಗೆ ಹಿಗ್ಗಾಮುಗ್ಗ ಥಳಿಸುವಂತಹ ಜಿಹಾದಿ ಶಿಷ್ಯ. ಶಾಲೆಗೆ ಹೋಗುವಾಗ ತೋಡಿದ ದೊಡ್ಡ ಗೊಂಡಿಯಲ್ಲಿ ಪ್ರತಿದಿನ ಹಾರುತ್ತಾ ಜಿಗಿಯುತ್ತಾ ಆಟವಾಡುತ್ತಾ ಹೋಗುವಂತಹ ಬಾಲಕ ಶಿವ ಮುಂದೆ ಅದೇ ಗುಂಡಿಯಲ್ಲಿ ಮಣ್ಣಾಗುವುದು. ಹಾಗೂ ಜಿಹಾದಿಗಳ ಕೈಗೆ ಸಿಕ್ಕಿ ಅತ್ಯಾಚಾರಕ್ಕೆ ಒಳಗಾಗಿ ಕೊನೆಗೆ ಮರದ ಮೇಲಿನ ಗರಗಸದಿಂದ ಇಬ್ಬಾಗವಾಗುವಂತಹ ಶಾರದೆಯ ಬಾಯಿಯಿಂದ ಬಂದಂತಹ ಆರ್ತನಾದ ಒಂದು ಸಾವಿನ ಮನೆಗೆ ಹೋಗಿ ಬಂದಂತಹ ಅನುಭವ ಮತ್ತು ಸೂತಕದ ಛಾಯೆಯನ್ನ ಮೂಡಿಸುತ್ತೆ. ಹೌದು, ಇಲ್ಲಿನ ಪ್ರತಿಯೊಂದು ಪಾತ್ರವೂ ಒಂದೊಂದು ಕಥೆಯನ್ನ ಹೇಳತ್ವೆ. ಅಷ್ಟಕ್ಕೂ ಈ ಸಿನಿಮಾದಲ್ಲಿ ಹೇಳಲಾದ ಶಾರದಾ ಎನ್ನುವವರ ಕಥೆ ಗಿರಿಜಾ ಟೀಕೋ ಎನ್ನುವಂತಹ ಕಾಶ್ಮೀರದ ಯುವತಿಯ ಕಥೆ. ಜೂನ್ 1990ರಲ್ಲಿ ಕಾಶ್ಮೀರದ ರಸ್ತೆಯ ಪಕ್ಕದಲ್ಲಿ ಪತ್ತೆಯಾದಂತಹ ಅರೆಕೊಳೆತ ಶವವನ್ನ ಜರಾಸಂಧನಂತೆ 2 ಹೋಳುಗಳಾಗಿ ಸಿಗಿದು ಎಸೆಯಲಾಗಿತ್ತು. ಇಸ್ಲಾಮಿಕ್ ಉಗ್ರರು ಅದು ಗಂಡೋ ಅಥವಾ ಹೆಣ್ಣೋ ಎಂದು ಪತ್ತೆ ಮಾಡಲಾಗದಷ್ಟು ಭೀಕರವಾಗಿ ಛಿದ್ರಗೊಳಿಸಿ ಹಾಕಿದ್ರು. ಈರುಳ್ಳಿ ಕತ್ತರಿಸುವಾಗ ಕಣ್ಣೀರು ಹಾಕುವಂತಹ ಯುವತಿಯನ್ನ ಈರುಳ್ಳಿಗಿಂತಲೂ ಕೆಟ್ಟದಾಗಿ ಕೊಚ್ಚಿ ಹಾಕಿದ್ರು. ಕೊನೆಗೊಂದು ದಿನ ಆಕೆಯ ವಿಳಾಸ ದೊರಕಿತ್ತು. ಅಷ್ಟಕ್ಕೂ ಆ ಪರಮ ನತದೃಷ್ಟ ಹೆಣ್ಣಿನ ಹೆಸರೇ ಗಿರಿಜಾ ಟೀಕೋ. ಗಿರಿಜಾ ಟೀಕೋ ಅವರು ಬಂಡಿಪೋರಾದ ಕಾಶ್ಮೀರ ಹಿಂದೂ ಯುವತಿ. ಅವರು ಕಾಶ್ಮೀರ ಕಣಿವೆಯ ವಿಶ್ವವಿದ್ಯಾನಿಲಯದಲ್ಲಿ ಪ್ರಯೋಗಾಲಯದ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ರು. ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ನ ಭಯೋತ್ಪಾದಕರು ಆಜಾದಿ ಚಳುವಳಿಯ ಹೆಸರಲ್ಲಿ ಹಾದಿ ಬೀದಿಗಳಲ್ಲಿ ಕಾಶ್ಮೀರ ಪಂಡಿತರ ಮಾರಣ ಹೋಮ ನಡೆಸಿದ ಮೇಲೆ ಟೀಕೋ ತನ್ನ ಕುಟುಂಬದೊಂದಿಗೆ ಓಡಿ ಹೋಗಿ ಹಿಂದೂ ಬಹುಸಂಖ್ಯಾತ ಜಮ್ಮುವಿನಲ್ಲಿ ನೆಲೆಸಿದ್ರು. ಒಂದು ದಿನ ಗಿರಿಜಾ ಅವರಿಗೆ ಕಣಿವೆಯಿಂದ ಕರೆ ಬಂದಿತ್ತು. ಕರೆ ಮಾಡಿದವನು ಅವರ ಸಹೋದ್ಯೋಗಿಯಾಗಿದ್ದಂತಹ ಅನ್ಯ ಧರ್ಮದ ಯುವಕನಾಗಿದ್ದ. ಈಗ ಕಾಶ್ಮೀರಿ ಕಣಿವೆಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ, ನೀವು ಬಂದು ನಿಮ್ಮ ಸಂಬಳವನ್ನ ತೆಗೆದುಕೊಂಡು ಹೋಗಿ ಅಂತ ಆ ಯುವಕ ಅವರಿಗೆ ತಿಳಿಸಿದ್ದ. ಸಹೋದ್ಯೋಗಿ ಯುವಕನ ಮಾತನ್ನ ನಂಬಿದಂತಹ ಗಿರಿಜಾ ಕಾಶ್ಮೀರಕ್ಕೆ ತೆರಳಿದ್ರು. ಅವರನ್ನ ಕರೆದಿದ್ದಂತಹ ಯುವಕ ತನ್ನ ಮನೆಗೆ ಬರುವಂತೆ ಆಹ್ವಾನಿಸಿದ್ದ. ಹೇಗಿದ್ರು ಒಂದೆಡೆಯೇ ಕೆಲಸ ಮಾಡುವವರು ಅಂತ ಮುಗ್ಧವಾಗಿ ಆತನ ಮಾತನ್ನ ನಂಬಿ ಮನೆಗೆ ತೆರಳಿದಂತಹ ಗಿರಿಜಾ ಅವರಿಗೆ ಭಾರಿ ಆಘಾತ ಕಾದಿತ್ತು. ಅಲ್ಲಿ ಮೊದಲೇ 4 ಕಾಮಪಿಪಾಸುಗಳು ಗಿರಿಜಾ ಅವರ ಮೇಲೆ ಮುಗಿಬೀಳಲು ಕಾದು ನಿಂತಿದ್ರು. ಗಿರಿಜಾ ಯಾರ ಮೇಲೆ ಅತಿನಂಬಿಕೆಯಿಂದ ಕಣಿವೆಯೊಳಗೆ ಕಾಲಿಟ್ಟಿದ್ರೋ ಆ ಪಾಪಿ ಸಹೋದ್ಯೋಗಿ ಉಗ್ರಗಾಮಿಗಳ ಜೊತೆ ಸೇರಿ ಅವರನ್ನ ಬರ್ಬರವಾಗಿ ಅತ್ಯಾಚಾರಗೈದಿದ್ದ. ಕಾಲಿಗೆ ಬಿದ್ದು ಗೋಳಾಡಿದ್ರು. ಕ್ರೂರಿಗಳಿಗೆ ಅವರ ಮೇಲೆ ಕಿಂಚಿತ್ತೂ ಕೂಡ ಕರುಣೆ ಹುಟ್ಟಲೇ ಇಲ್ಲ. ನಂತರ ಗಿರಿಜಾ ಅವರನ್ನ ಬೆತ್ತಲೆ ಮಾಡಿ ಅಲ್ಲಿನ ಮರದ ಮಿಲ್ಲೊಂದಕ್ಕೆ ಹೊತ್ತೊಯ್ದು ಗರಗಸದಿಂದ ಅವರ ದೇಹವನ್ನ ಇಬ್ಬಾಗ ಮಾಡಿ ಬೀದಿಯಲ್ಲಿ ಎಸೆದ್ರು. ಅವರ ಚೀರಾಟ ಆಕ್ರಂದನ ಅರಣ್ಯ ರೋದನವಾಗಿ ಹೋಗಿತ್ತು.
ಪ್ರತಿನಿತ್ಯ ನೂರಾರು ಹೆಣ್ಣು ಮಕ್ಕಳ ಅಸಹಾಯಕ ಗೋಳಾಟವನ್ನ ಕೇಳಿ ಕೇಳಿ ಕಾಶ್ಮೀರ ಕೂಡ ಕಿವುಡಾಗಿ ಹೋಗಿತ್ತೇನೋ ಅನ್ನಿಸದಿರದು. 3 ದಶಕಗಳಿಂದ ಮೌನವಾಗಿದ್ದಂತಹ ಗಿರಿಜಾ ಕುಟುಂಬ ಕೊನೆಗೂ ಆ ಕರಾಳ ಘಟನೆಯ ಬಗ್ಗೆ ಮೊನ್ನೆ ಪ್ರತಿಕ್ರಿಯೆ ನೀಡಿದೆ. ಗಿರಿಜಾ ಅವರ ಸೋದರನ ಮಗಳು ಸಿದಿರೈನ ತನ್ನ ಇನ್ಸ್ಟಾಗ್ರಾಂನಲ್ಲಿ ಈ ರಾಕ್ಷಸೀಯ ಕೃತ್ಯದ ಬಗ್ಗೆ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಅದನ್ನ ಓದಿದಂತಹ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯದೇ ಇರದು. ಆದರೆ ಮನುಕುಲವೇ ತಲೆ ತಗ್ಗಿಸಬೇಕಾದಂತಹ ಪಾಶವಿ ಕೃತ್ಯವನ್ನ ನಡೆಸಿದಂತಹ ನರರೂಪಿ ಮೃಗಗಳು ಮಾತ್ರ ಇಂದಿಗೂ ಕಾಶ್ಮೀರದಲ್ಲಿ ಜೀವಂತವಾಗಿ ಓಡಾಡುತ್ತಿವೆ ಎನ್ನಲು ನಿಜಕ್ಕೂ ಬೇಸರವೆನಿಸುತ್ತೆ. ಕಣಿವೆಗಳ ನಗರಿ ಮಂಜಿಂದ ಹೊದ್ದು ಮಲಗಿರುವಂತಹ ಕಾಶ್ಮೀರದ ಜನರ ನೋವಿನ ಕಥೆಯನ್ನ ಭಾರತೀಯರಿಗೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಗೊತ್ತಾಗುವಂತೆ ಮಾಡುವಲ್ಲಿ ಈ ಸಿನಿಮಾ ಯಶಸ್ವಿಯಾಗಿದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.